ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಕೃಷ್ಣರ್ ಗಿರಿ. ಓಪನಿಂಗ್ ಬ್ಯಾಲೆನ್ಸ್ 2023 ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಕೈಯಲ್ಲಿ ನಗದು 186 ರೂಪಾಯಿ. ನಮ್ಮ ಗಿರಿ ಬ್ಯಾಂಕಲ್ಲಿ ಕೊಟ್ಟರೆ ವ್ಯವಸಾಯ ಸಮಿತಿ ಬ್ಯಾಂಕಲ್ಲಿ 84,736 ರೂಪಾಯಿ. ಫಿಕ್ಸೆಡ್ ಡೆಪಾಸಿಟ್ ಸ್ಥಿರ ಠೇವಣಿ 17,70,000 ಇದೆ. ಫಿಕ್ಸೆಡ್ ಕರಾಳ ಬ್ಯಾಂಕಲ್ಲಿ 3,50,000 ಇದೆ. ಲಾಕರ್ ಡೆಪಾಸಿಟಲ್ಲಿ 10,000 ಇದೆ. ಗಣೇಶ ಸ್ಟೇಷನ್ ಕ್ಯಾಬ್ ಇದರ ಎಲ್ಲ ಸೇರಿ ನಮಗಿರುವಂಥದ್ದು 42,86,156 ರೂಪಾಯಿ. ಇದರಲ್ಲಿ ಖರ್ಚು ಅರ್ಚಕರಿಗೆ ವೇತನ 45,500, ಮಂದಿರ 1,739, ಮತ್ತು ವಿದ್ಯುತ್ ಶುಲ್ಕ 5,732. ಈ ಸಲ ರಿಜಿಸ್ಟ್ರೇಷನ್ ನವೀಕರಣ ಮಾಡಿದೆ, ಅದಕ್ಕೆ 1,29,800 ರೂಪಾಯಿ ಇದೆ. 2022ರ ಗಣೇಶೋತ್ಸವ ಖರ್ಚು 10,03,487. ಪ್ರತಿಷ್ಠಾನ ಮಹೋತ್ಸವ ಖರ್ಚು 1,52,298 ರೂಪಾಯಿ. 9. ಸಂಕ್ರಾಂತಿ ಪೂಜೆಯ ಖರ್ಚು 27,000. ಡೊನೇಷನ್ ಪೇಡ್ ಮತ್ತು ಶನಿವಾರದ ಪೂಜೆಯ ಖರ್ಚು 41,600. ಡೊನೇಷನ್ 23,880 ರೂಪಾಯಿ. ರಕ್ತದಾನದ ಶಿಬಿರದ ಖರ್ಚು 33,045. ಮಾಸಾವಿ ಖರ್ಚು 3,274 ರೂಪಾಯಿ ಇದೆ. ಮತ್ತು ಪೂಜಾ ಮತ್ತು ಪ್ರಸಾದ ಖರ್ಚು 55,431. ಬಾಡಿಗೆ ಠೇವಣಿ 35,000 ರೂಪಾಯಿ. ಚಾವಣಿ ಕಳಸ ಸುತ್ತು ಮಾಡಿದೆ, ಅದಕ್ಕೆ 82,645 ರೂಪಾಯಿ ಆಗಿದೆ. ಕ್ಲೋಸಿಂಗ್ 42,86,186 ರೂಪಾಯಿ. ನಿಮ್ಮ ಕೈಲಿರುವಂಥ ಲೆಕ್ಕಪತ್ರದ ಪ್ರತಿ ಇದೆ ನೋಡಿ, ಯಾವುದನ್ನು ಕೇಳಿದ್ರು ಅದಕ್ಕಾಗಿ ಈ ಒಂದು ವರ್ಷಕ್ಕೆ ಇದ್ದ ಸಮಿತಿಯಲ್ಲಿ ನಾವು ಕಂಟಿನ್ಯೂ ಮಾಡೋದು ಒಳ್ಳೆಯದು ನನ್ನ ಅಭಿಪ್ರಾಯ. ನಿಮ್ಮೆಲ್ಲರೂ ಆಕ್ಷೇಪ ಇಲ್ಲದಿದ್ದರೆ ನನ್ನ ಇದು ಸಲಹೆ. ಎಲ್ಲ ಕೆಲಸ ಆಗಿ ಮುಂದಿನ ವರ್ಷ ನಾವು ಸಮಿತಿ ಕಂಟಿನ್ಯೂ ಮಾಡ್ಬೋದು. ಮೇನ್ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಮೇನ್ ಕಷ್ಟೇ ಇಲ್ಲ. ಅದನ್ನು ನಾವು ಮಂಜೂರು ಮಾಡಿ ನಾವು ಇದೇ ಕಂಟಿನ್ಯೂ ಮಾಡಿ ಒಳ್ಳೆಯದು ನನ್ನ ಸಲಹೆ. ಯಾಕಂದರೆ ನಮ್ಮ ಮುಂದಿನ ಕೆಲಸಕ್ಕೆ ಅನುಕೂಲ ಆಗ್ತದೆ ಮತ್ತು ಸುಸೂತ್ರವಾದ ಕೆಲಸ ನಡೀತು ಮುಂದುವರಿಸಿ ಬರುವ ವರ್ಷ ನಿಮಗೆಲ್ಲ ನಿಮ್ಮ ಹತ್ರ ಇಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ನಮ್ಮ ದೃಷ್ಟಿಯಿಂದ ಇದನ್ನು ಎಲ್ಲರೂ ಒಪ್ಪಿಕೊಂಡ್ರೆ ಒಳ್ಳೆಯದು ನನ್ನ ಅಭಿಪ್ರಾಯ. ಬಂದಿರೋದು ಉತ್ತೀರ್ಣಕ್ಕಾಗಿ ನಿಮ್ಮ ಅಭಿಪ್ರಾಯ ಕೂಡ ಹೇಳ್ಬೋದು. ಅವರ ಅಭಿಪ್ರಾಯ ಹೇಳಿದ್ದು, ಅದೇ ರೀತಿ ನಿಮ್ಮ ಅಭಿಪ್ರಾಯ ಕೂಡ ಹೇಳ್ಬೋದು. ಅವರ ಅಭಿಪ್ರಾಯಕ್ಕೆ ನನ್ನ ಸಪೋರ್ಟ್ ಇದೆ. ನೀವು ಮಾಡ್ತೀರಾ ಅಂತ ಹೇಳಿ ಅದನ್ನು ಸಲಹೆ ಎಲ್ಲಿಗೆ ಅವಕಾಶ ಕೊಡಿ. ಕಮಿಟಿ ಚೇಂಜಿಗೆ ನನ್ನ ಒಂದು ಮನವಿ ಇದೆ. ಯಾಕೆಂದರೆ ಎಲ್ಲಿಗೆ ಅವಕಾಶ ಸಿಗಲಿ ಅಂತ ಹೇಳಿ ಹಿಂದೆ ಪರಿವರ್ತನೆ ಜಗದ ನಿಯಮ. ನಿಂತ ನೀರು ಯಾವತ್ತೂ ಒಳ್ಳೆಯದಲ್ಲ, ನೀರು ಹರಿತಿರಬೇಕು. ಆದ ಕಾರಣ ಸ್ವಇಚ್ಛೆಯಿಂದ ನಾನು ಈಗಾಗಲೇ ತಿಳಿಸಿದ್ದೇನೆ, ಕಳೆದ ವಿಷಯದ ಮಹಾಸಭೆಯಲ್ಲಿ ಕೂಡ ಹೇಳಿದ್ದೀನಿ. ಇನ್ನು ಮುಂದೆ 15 ದಿನದಲ್ಲಿ ಸಮಿತಿ ಬದಲಾವಣೆ ಆಗಲಿಕ್ಕಿದೆ. ಆದ್ದರಿಂದ ಯಾವುದೇ ವಿಧದಲ್ಲಿ ನಾನು ಹಿಂಜರಿಯುವುದಿಲ್ಲ. ಆದರೆ ಮುಂದೆ ಆಗುವಂಥ ಸಮಿತಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಏನೆಲ್ಲ ಸಹಕಾರ ಬೇಕೋ ಅದಕ್ಕೆ ನಾನು ಸಹಕಾರ ನೀಡಿದ್ದೇನೆ. ಆದ್ದರಿಂದ ನಾನೇ ಮುಂದುವರಿಯಬೇಕಂತ ಅಪೇಕ್ಷೆ ಖಂಡಿತ ಇಲ್ಲ. ಹೊಸಬರಿಗೆ ಅವಕಾಶ ಮತ್ತು ಹೊಸ ವ್ಯಕ್ತಿಗಳಿಗೆ ಸಹಕಾರ, ಇದು ನನ್ನ ಮೂಲ ಧ್ಯೇಯ. ಆದ್ದರಿಂದ ಹೊಸ ಸಮಿತಿ ಆಯ್ಕೆ ಆಗಬೇಕಂತೇಳಿ ನಾನು ಮನಸಾರೆ ಹೇಳ್ತಾ ಇದ್ದೇನೆ. ಹನುಮತಿ ನಾರಾಯಣ ಶೆಟ್ಟಿ, ಗೌರವಾಧ್ಯಕ್ಷರಾಗಿ ನಾರಾಯಣ್ ಕುಂಪಾಲ, ಸೂಚನೆ ಶಂಕರಾಚಾರ್ಯ, ಅನುಮೋದನೆ ಹರಿಶ್ಚಂದ್ರ ನಾಯ್ಡು, ಅಧ್ಯಕ್ಷರಾಗಿ ರಘುಚಿಲ್, ಸೂಚನೆ ಸಂತೋಷ್, ಅನುಮೋದನೆ ಪುಷ್ಪರಾಜ್, ಅಧ್ಯಕ್ಷರು ರಾಘವಚಿಲ್, ಸೂಚನೆ ಯಶವಂತ ಆಳ್ವ, ಅನುಮೋದನೆ ಪುಷ್ಪರಾಜ್. ನೆಕ್ಸ್ಟ್ ಉಪಾಧ್ಯಕ್ಷರಾಗಿ ಶ್ರೀಧರ್ ಗುಂಜತ್ತೂರು, ಸೂಚನೆ ರಾಜೇಶ್ ಉಚ್ಚಿಲ್, ಅನುಮೋದನೆ ಮುರಳಿ ಮೋಹನ್. ನೆಕ್ಸ್ಟ್ ಉಪಾಧ್ಯಕ್ಷರ ಮಹಿಳೆಯಲ್ಲಿ ರಾಜೀವ್ ಕೆಂಪುಮಣ್ಣು,
ಸೂಚನೆ ಸಂಪತ್ತು ಉಚ್ಚಿಲ್, ಅನುಮೋದನೆ ಮಿಥುನ್ ಮಾಡುವುದು. ನೆಕ್ಸ್ಟ್ ಕಾರ್ಯದರ್ಶಿಯಾಗಿ ಆಶಿಕ್ ಮಾಡುವುದು, ಸೂಚನೆ ನಿಖಿಲ್, ಅನುಮೋದನೆ ಪ್ರವೀಣ್ ಬಸ್ತಿ. ಜೊತೆ ಕಾರ್ಯದರ್ಶಿಯಾಗಿ ಸಂಪತ್ ಉಚ್ಚಿಲ್, ಸೂಚಿಸಿದ ಮುರಳಿ ಮೋಹನ್, ಅನುಮೋದನೆ ಅತೀಶ್ ಉಚ್ಚಿಲ್. ನೆಕ್ಸ್ಟ್ ಜೊತೆ ಕಾರ್ಯದರ್ಶಿ ಮಹಿಳೆಯರಾಗಿ ಚಂದ್ರಿಕಾ ರೈ, ಸೂಚನೆ ಮಿಥುನ್ ಮಾಡೋರು, ಅನುಮೋದನೆ ನವೀನ್. ನೆಕ್ಸ್ಟ್ ಕೋಶಾಧಿಕಾರಿಯಾಗಿ ಅಮಿತ್ ಚನ್ಕೋಡಿಗೆ, ಸೂಚನೆ ವಿಘ್ನೇಶ್, ಅನುಮೋದನೆ ಪ್ರವೀಣ್ ಬಸ್ತಿ. ನೆಕ್ಸ್ಟ್ ಜೊತೆ ಕೋಶಾಧಿಕಾರಿ ಗಿರೀಶ್ ಗಟ್ಟಿ, ಸೂಚನೆ ಹರ್ಷಿತ್, ಅನುಮೋದನೆ ಸೂರಜ್. ನೆಕ್ಸ್ಟ್ ಮಂದಿರ ನಿರ್ವಾಹಕರು ದಯಾನಂದ್ ಗಿರಿ, ಸೂಚನೆ ಮಿಥುನ್, ಅನುಮೋದನೆ ಚಂದ್ರಶೇಖರ್ ಹೆನ್ನಾರ್. ಭಜನೆ ಸಂಚಾಲಕರಾಗಿ ವಿಘ್ನೇಶ್ ಆಚಾರ್ಯ, ಸೂಚನೆ ಆಶಿಕ್ ಮಾಡೂರು, ಅನುಮೋದನೆ ನಿಖಿಲ್. ಸದಸ್ಯರಾಗಿ ಮಿಥುನ್ ಮಾಡೂರು, ಸೂಚನೆ ಪ್ರವೀಣ್ ಬಸ್ತಿ, ಅನುಮೋದನೆ ಮನೋಜ್ ಉಚ್ಚಿಲ್. ಮತ್ತೆ ಶಂಕರಾಚಾರ್ಯ, ಸೂಚನೆ ಗಿರೀಶ್. ಸದಸ್ಯರಾಗಿ ಶಂಕರನಾರಾಯಣ, ಸೂಚನೆ ಗಿರೀಶ್ ಗಟ್ಟಿ, ಅನುಮೋದನೆ. ನೆಕ್ಸ್ಟ್ ಮೂರನೇದಾಗಿ ವರಲಕ್ಷ್ಮಿ ನಾಯಕ್, ಸೂಚನೆ ಮನೋಜ್, ಅನುಮೋದನೆ ಪ್ರವೀಣ್ ಬಸ್ತಿ. ನಾಲ್ಕನೇದು ಅಶೋಕ್ ಉಚ್ಚಿಲ್, ಸೂಚನೆ ರಾಜೀವ್ ಕೆಂಪುಮಣ್ಣು, ಅನುಮೋದನೆ ಆಶಿಕ್. ನೆಕ್ಸ್ಟ್ ಐದನೇದಾಗಿ ಜಯಂತ್ ಸಂಕೋಡಿಗೆ, ಸೂಚನೆ ವಿಘ್ನೇಶ್ ಆಚಾರ್ಯ, ಅನುಮೋದನೆ ಲತೀಶ್. ಮುಂದೆ ಗಣೇಶೋತ್ಸವ ಸಮಿತಿಯಲ್ಲಿ ನಾವು ಸಾಂಸ್ಕೃತಿಕ ಕ್ರೀಡಾ ಕಾರ್ಯದರ್ಶಿ ಇತರ ಉಪಸಮಿತಿಗಳು ಬೇರೆ ಬೇರೆ ಕಾರ್ಯಯೋಜನೆ ಮಾಡುವಾಗ ಉಪಸಮಿತಿಗಳ ಸಾಕಷ್ಟು ರಚನೆ ಆಗಬೇಕಾಗಿದೆ. ಅದರಿಂದ ಮುಂದಿನ ದಿನದಲ್ಲಿ ಗಣೇಶೋತ್ಸವ ಸಮಿತಿಗೆ ವಾಪಸ್ ಸೇರಲಿಕ್ಕಿದೆ. ಆ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯದರ್ಶಿ ಮತ್ತು ಕ್ರೀಡಾ ಕಾರ್ಯದರ್ಶಿ ಇನ್ನಿತರ ಉದಾಹರಣೆ ಗೌರವ ಸಲಹೆಗಾರರು, ಸಂಘಟನಾ ಕಾರ್ಯದರ್ಶಿಗಳು, ಹೀಗೆ ಬೇರೆ ಬೇರೆ ಸಮಿತಿಗಳನ್ನು ರಚನೆ ಮಾಡಲಿಕ್ಕಿದೆ. ಒಂದಷ್ಟು ಜೊತೆ ಕಾರ್ಯದರ್ಶಿಗಳನ್ನು ಕೂಡ ಸೇರಿಸಲಿಕ್ಕಿದೆ, ಉಪಾಧ್ಯಕ್ಷರನ್ನು ಕೂಡ ಸೇರಿಸಲಿಕ್ಕಿದೆ, ಯೋಜನಾ ಸಂಚಾಲಕರು ಕೂಡ ಒಂದಷ್ಟು ಮಂದಿ ಸೇರ್ಪಡೆ ಮಾಡಲಿಕ್ಕಿದೆ. ಮುಂದಿನ ದಿನದಲ್ಲಿ ಗಣೇಶೋತ್ಸವ ಸಮಿತಿಯನ್ನು ಕೂಡ ರಚನೆ ಮಾಡುವಾಗ ನಿಮ್ಮೆಲ್ಲರ ಸಹಕಾರ ಬೇಕು ಮತ್ತು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡಬೇಕು. ಇದಕ್ಕಿಂತ ಹೆಚ್ಚಿನ ಸದಸ್ಯರು ಬರಬೇಕು ಆ ಮಹಾಸಭೆಗೆ, ಗಣೇಶೋತ್ಸವದ ಮಹಾಸಭೆಗೆ. ಬಲ್ಲಿ ನಾಲೆಜ್ ಮತ್ತು ಭಾಗವಹಿಸೋದು ಅಂಚನೆ ನಮ್ಮ ಬಯಲ ತಿದ್ದುಪಡಿ ಕರೆನಾಂಜಿ ಮೂಜಿನಾಲ್ಕು ತಿಂಗಳದಿಂಚ ಬಯಲ ಸಮಿತಿ ನಮ್ಮ ವಿದ್ಯಾರ್ಥಿಗಳು ಉಳ್ಳೇರು, ಜನಸಂಖ್ಯೆ ಉಳ್ಳೇರು, ಇವುಗಳೊಟ್ಟಿಗೆ ಲಾಯರ್ ಎಲ್ಲ ಒಟ್ಟಿಗೆ ಓದಿತ್ತ ಐಕ್ಬೋಡಾಗಿ ಕೆಲವೊಂದು ಪಾಯಿಂಟ್ಸ್ ವಿದ್ಯಾಧರ್ಮಕ್ಕೆ ಜಯಂತಗಳಿಗೆ ಒಟ್ಟಿಗೆ ಇರ್ತದೆ. ಐಕ್ಬೋಡಾಗಿ ಪಾಯಿಂಟ್ಸ್ ಕೆಲವೊಂದು ಮರೆತು ಬರೆದಿದ್ದೇವೆ. ಐನ ಲಾಯರ್ನ ಮುಖಾಂತರ ಕನ್ಸಲ್ಟಿಂಗ್ ಆಗ್ತದೆ. ಫೈನಲ್ ಆದ ನನ್ನತ್ತ ಇನ್ನಿತ್ತ ಒಂಜಿ ಮಹಾಸಭೆದಲ್ಲ ಒಂಜಿ ಅಂತಿಮ ಹಂತದ ಕೆಲವೊಂದು ನಿರ್ಣಯ ಆಯ್ತಾ ಪೇಜಿನ ಜೆರಾಕ್ಸ್ ಇರ್ತದೆ. ನಿರ್ದುಬಾಯಿನಂಚಿನ ವಿಶೇಷ ಸಭೆತ ಪಾಯಿಂಟ್ಸ್ ಹೆಂಚಿನ ಉಂಟು, ಅವೇನ ಸೇರಿಸಾದೆ ಕಾರ್ಯಕಾರಿ ಸಮಿತಿದ ಕಾಪಿನ ಅಟ್ಯಾಚ್ಮೆಂಟ್ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಸಹಕಾರಿ ಇಲಾಖೆ ಕೊರ್ರೆಗಳು ಕರಿನ 83-84 ರಿಜಿಸ್ಟ್ರೇಷನ್ ಆಯ್ನ ಪಕ್ಕ 5 ಪಕ್ಕದ ನೋಂದಣಿ ಪ್ರಕ್ರಿಯೆ ಬಹು ಆಹ್ವಾನ ಇರ್ತದೆ. ನನ್ನ ಒಂಜಿ ಅಕ್ಕೇರಿದ ಮಹಾಸಭೆ ಮುಕ್ತಾಯ ಹಂತಕ್ಕೆ ಹೋಯ್ದ ಒಂಜಿ ಅಧಿಕಾರ ಹಸ್ತಾಂತರ ಮತ್ತು ಕೋಶಾಧ್ಯಕ್ಷ ಎರಡು ಬಂದಿರ ಬೇಡಿಕೆ ಬರಬೇಕು. ಒಂದು ಹಸ್ತಾಂತರ ಮಾಡ್ತಿದ್ದೆ. ಮುಂದೆ ಅವರು ದಿನಾಂಕ ಹೇಳ್ತಾರೆ, ಆ ದಿನ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆಗಳು ಏನೆಲ್ಲ ನಡೀಬೇಕು ಅದೆಲ್ಲವನ್ನು ಭರ್ತಿ ಮಾಡಿಕೊಂಡು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆಯನ್ನು ಸಂಪೂರ್ಣ ಹಸ್ತಾಂತರ ಮಾಡಲಿಕ್ಕೆ ಸುರುಕು ಸುಗಿತಂದು ಕರಿನ ಅವಧಿಯಲ್ಲಿ ಹಿಂಗೆ ಎಡ್ಡೆ ರೀತಿಯ ಬೇಲೆ ಮಂತ್ರಿಗೆ ನಿಖಲು ಮಾತಿರಲ್ಲ ಸಾಕಾಯಿತು. ಆ ಸಹಕಾರ ರೀತಿನೇಟ ಅವ್ರನ್ನೇ
ಅವು ಕರೆನ 38 ವರ್ಷದ ಈ ಪ್ರಕ್ರಿಯೆಗಳು ನೋಂದಾವಣೆ ಪ್ರಕ್ರಿಯೆಗಳು ಪೂರ ಪೊರ್ಲೋಡ ನಡೆದದು ಕೇವಲ ಒರಿಯರ್ದು ಅಥವಾ ಒಂಜಿ ಕೈ ಚಪ್ಪಾಳೆ ಖಂಡಿತ ಸಾಧ್ಯ ಎಲ್ಲ ಜೊತೆ ನಿಕ್ಲು ಮಾತೆಲ್ಲ ಸೇರ್ಲಿರ್ದವ್ರ ಇನ್ನು ಒಂಜಿ ಕುಣದ ಕೊಪ್ಪನ ವ್ಯವಸಾಯ 2 ವರ್ಷದ ಕೊರೋನಾದ ಅವಧಿ ಇಡು ಅವಂತ ಸ್ಟಕ್ ಕಾಣಲ್ಲ 5 ಬಕ್ಕೈಕ್ ವೇಗ ತೆಗೆದು ಕೆಲಸ ಮಾಡಿದವರಿಗೆ ನಿಕ್ಲ ಮಾತೆಲ್ಲ ಸಹಕಾರ ನೆನಪು ದೂಡ ದಯಪಣ್ಣ ಕೇವಲ ಒರಿ ಅಧ್ಯಕ್ಷ ಒಂಜಿ ಸಮಿತಿ ಇರ್ದು ಪೂರ ವರ್ಕ್ ಮತ್ತೆ ಸಾಧ್ಯ ಆಗಿದೆ ಮಾತೆಲ್ಲ ಒಟ್ಟು ಸೇರಿನ ಮಾತ್ರ ಆಪಿನ ಅಂಚೆನೆ ದುಂಬುದ ಸಮಿತಿಗಳ ಅವೇಲೆಕ್ಕ ಸಹಕಾರ 5 ಜಾಸ್ತಿ ಸಹಕಾರ ಕೊಡು ಅನೇಕ ಕೆಲಸ ಕಾರ್ಯಗಳು ಆಯ್ರಲ್ಲ ಅಕ್ಲಾವಧಿ ಅವಾಗ ದೇಶದಲ್ಲೇ ಜಾಸ್ತಿ ಸಹಕಾರ ಕೊಡೋ ನಮ್ಮ ಮಾತಿನ ಕರ್ತವ್ಯ ವಿಶೇಷವಾದ ಹರಿಶೇರಿ ಪಂಡ್ಲೆಕ್ಕ ಕಾರ್ಯಕಾರಿ ಸಮಿತಿದಕ್ಕಿನ ಪೂರ್ಣ ಸಹಕಾರ ಅವು ಲೆಕ್ಕಿನ ಸಭೆಗೆ ಕೆಲವೊಂದು ಅನಿವಾರ್ಯ ಕಾರಣ ಇಪ್ಪು 10 ಪಂಪಜನ ಅಂಡ ಕಾರ್ಯಕಾರಿ ಸಮಿತಿ ದಾಖಲು ಪೂರ್ಣ ಪ್ರಮಾಣ ಬೇರೆ ಸಾಹಿತ್ಯ ಮಾತ್ರ ಅಧ್ಯಕ್ಷ ಕಾರ್ಯದರ್ಶಿ ಜಾಸ್ತಿ ದುಮ್ಮುಕೋದು ಕೆಲಸ ಮಾಡಿದ್ರೆ ಉಮೇದು ಬರ್ಬೋದು ಇಜ್ಜಿ ಪಂಡಿತನ ಏರೆಲ್ಲ ಬರ್ತಿದ್ರ ಬಗ್ಗೆ ಎಂಕದಾಗಿಂದ ಎಂಚ ನಡಪಣ ಅಂಚನೆ ನಡಪಾಡು ಐಟು ವಿಶೇಷ ದಾಲ ಇಜ್ಜಿ ಪಣದ ಅಂಚಾರ ಬಲ್ಲಿ ನಮ್ಮ ಪರಿಪೂರ್ಣ ಶ್ರಮ ನಮ್ಮ 8 ವರ್ಷ 2 ವರ್ಷದ ಅವಧಿ ಆ ಅವಧಿಯಲ್ಲಿ ನಮ್ಮ ಏತ್ ಗರಿಷ್ಠ ಮಟ್ಟೋಡು ಕೊರೆ ಸಾಧ್ಯ ಉಂಡ ಆತ ಗರಿಷ್ಠ ಮಟ್ಟೋಡು ಸಹಕಾರ ಸಹಾಯ ಸಂಗ್ರಹ ಕೆಲಸ ಕಾರ್ಯಗಳು ಜೊತೆಗೂಡ ನಾವು ಮಸ್ತ್ ಅವಶ್ಯಕತೆ ಉಂಟು ದುಮ್ಮದ ದಿನಟ್ಟು ಹೊಸ ಸಮಿತಿಗೆ ಎಲ್ಲ ಕಡೆ ಇರ್ದು ಸಹಾಯ ಸಹಕಾರ ನಿರಂತರ ಒಪ್ಕೊಂಡು ಅಂಚೆ ನಿಕ್ಲ ಮಾತಿರಲ್ಲ ಸಹಾಯಕೇನೊಂದು ಇರೋರ ನಿಕ್ಲ ಮಂತಿನಂಚಿನ ಊರ ರೀತಿಲ್ಲ ಸಹಾಯ ಸಹಕಾರವು ತರದಗ್ಗಾದ ಸ್ವರ್ಣ ಸಂದಾಯದ ಮಂತ್ರದ ರಡ್ಡ ಪಾತ್ರ ಮುಂದೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಮತ್ತು ವೇದಿಕೆ ಪುನಃ ಪೂರ ಹಿರಿಯರ ವೇದಿಕೆ ಪುನಃ ಪೂರ ಇನ್ನು ಕಾರ್ಯಕರ್ತ ಬಂದರೆ ಇನ್ನೇ ನಾನು ಆಯ್ಕೆ ನಿಖಲು ಬಂದರೆ ನಿಖಲಿಗೆ ಸುರುತ್ತಾದ ಗೋರೆಲ್ಲ ಕೃತಜ್ಞತೆ ಕೊಡುವುದಿಲ್ಲ ಅಂಚನೆ ಈ ವೇದಿಕೆಯಲ್ಲಿ ಮತ್ತು ಎದುರದು ಮಸ್ತ್ ಸಲಹೆ ಸೂಚನೆಗಳು ಬರ್ತದೆ ನಾನು ದುಂಬುದ 1 ವರ್ಷದ ಅವಧಿಯಲ್ಲಿ ಐನ ಪ್ರಾಮಾಣಿಕವಾದ ಈ ಅವಧಿಯಲ್ಲಿ ಎಂಕಲು ಪೂರ್ತಿಯಾದ ಪ್ರಾಮಾಣಿಕವಾದ ನಿಖಲ್ ಪನ್ನಾಗ ಸರ್ ಮಲ್ಪುವ ಬಣ್ಣದ ಈ ಸಂಘಟನೆಯನ್ನು ಭರವಸೆ ಟಿಕೆಟ್ ಎತ್ತನಕ್ಕಿಲ್ಲ ಮಗ ಪೂರ ಕಾರ್ಯಕರ್ತ ಒಂದು ಎತ್ತು ಸಹಕಾರ ಕೊಡ್ತಾರೆ ಈ ಸಮಿತಿಗೆ ಅಂಚನೆ ದುಂಬುಗಳ ನಿಖಲ ಪೂರ ಸಹಕಾರವನ್ನು ಕೇಳೊಂದು ಈ 2 ಪಾತ್ರವನ್ನು ಕುಂತಾರೆ ಇರುವಂಥ ಸಮಿತಿಯ ಹಿಂದಿನ ಅಧ್ಯಕ್ಷರಾದಂಥ ನಾರಾಯಣ ಕುಂಪಲ್ರವರು ನನ್ನ ಎಲ್ಲ ಕಾರ್ಯಗಳಿಗೂ ಕೂಡ ನಿಷ್ಕಂಬ ಸಮರದಿಂದ ಹರಿಸೋರು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ನೂತನವಾಗಿ ಆಯ್ಕೆಯಾದಂಥ ರಘುವಣ್ಣ ಅಮಿತಣ್ಣ ಸುಜಣ್ಣ ಮತ್ತು ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ನನ್ನ ವಯಸ್ಸಿಗಿಂತಲೂ ಮಿಗಿಲಾಗಿ ಈ ಸಮಿತಿಯಲ್ಲಿ ಕೆಲಸ ಮಾಡಿದವರು ಇದ್ದೀರಿ ಅದು ಕೋಟೆಗಾರಲ್ಲಾಗಿರ್ಬೋದು ಶೃಂಗೇರಿಯಲ್ಲಾಗಿರ್ಬೋದು ಇಲ್ಲೇ ಆಗಿರ್ಬೋದು ನನಗೆ ಇವತ್ತಿಗೆ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ನಾನು ಯಾವತ್ತೂ ಜವಾಬ್ದಾರಿ ಅಪೇಕ್ಷಿತ ಅಲ್ಲ ಇವತ್ತಿಗಾಗಿ ನಾಳೆಗಾಗಿ ನನಗೆ ಜವಾಬ್ದಾರಿ ಅಪೇಕ್ಷೆಯೂ ಇನ್ನೂ ಇಲ್ಲ ಮತ್ತು ಇರುವುದಿಲ್ಲ ಆದರೆ ಕೊಟ್ಟಿದ್ದೀರಿ ಈ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸ್ತೇನೆ ಮತ್ತೊಂದೇನು ಅಂತ ಹೇಳಿದರೆ ನಾನು 2 ವಿಚಾರದಲ್ಲಿ ನಂಬಿಕೆ ಇಟ್ಟ ಒಂದು ನಮ್ಮ ಕೆಲಸ ಮಾತಾಡಬೇಕು ನಾವು ಮಾತಾಡಬಾರ್ದು ಮತ್ತೊಂದು ನಮ್ಮ ಕೆಲಸಗಳೇ ನಮ್ಮ ಜವಾಬ್ದಾರಿಗಳು ಆ ನಿಟ್ಟಿನಲ್ಲಿ ನಾನು ಹಿರಿಯರ ಹತ್ರ ಅತ್ಯಂತ ಗೌರವದ ಪ್ರೀತಿಯ ಮಾರ್ಗದರ್ಶನವನ್ನು ಯಾಚಿಸ್ತೇನೆ ಕಿರಿಯರ ಹತ್ರ ಅತ್ಯಂತ ಪ್ರೀತಿಯ ನಿಮ್ಮ ಸಹಕಾರವನ್ನು ಯಾಚಿಸ್ತೇನೆ ಮತ್ತು ಒಂದು ನಾನು ಹೇಳ್ತೇನೆ ಕೆಲವರಿಗೆ ಒಂದು ಭಾವನೆ ಇರ್ಬೋದು ನಾನು ಇದನ್ನು ನೇರವಾಗಿ ಹೇಳ್ತೇನೆ ಏನಂತ ಹೇಳಿದರೆ ಕೆಲವೊಂದು ಮುಖಗಳನ್ನು ಕಾಣುವಾಗ ಇವರೇ ಇದ್ದಾರಾ ಅಂತೇಳಿ ಒಂದು ವಿಚಾರ 5-10 ವರ್ಷ 2-3 ವರ್ಷ 5-10 ವರ್ಷ ಆದಮೇಲೆ ಖಂಡಿತವಾಗಿ ಮುಂದಿನ ಪೀಳಿಗೆಗೆ ಮುಂದಿನ ಜನರೇಷನ್ಗೆ ನಾವು ದಾರಿ ಮಾಡಿಕೊಡ್ತೇವೆ ಇದು ಯಾವುದು ಶಾಶ್ವತ ಅಲ್ಲ ಅಧಿಕಾರ ಆಗಲಿ ಜವಾಬ್ದಾರಿ ಯಾವುದು ಶಾಶ್ವತ ನಾನು ಯಾವತ್ತೂ ಕಾರ್ಯದರ್ಶಿ ಅಲ್ಲ ನಾನು ಯಾವತ್ತಿದ್ದು ಕಾರ್ಯಕರ್ತ ಒಟ್ಟಿಗೆ ಕೆಲಸ ಮಾಡೋಣ ಹೇಗೆ ಹೇಳಿದರೆ ನಿಮ್ಮ ಸಹಕಾರ ನನಗೆ ತುಂಬ ಅಗತ್ಯ ಎಲ್ಲ ಒಟ್ಟಾಗಿ ಕೆಲಸ ಮಾಡೋಣ 4 ಅಧ್ಯಕ್ಷರ ಜೊತೆ 3 ಅಧ್ಯಕ್ಷರ ಜೊತೆ ಕೆಲಸ ಮಾಡಿ ಅದರ ಒಂದು ಸಣ್ಣ ಅನುಭವ ನಮಗೆ 4 ಕಾರ್ಯದರ್ಶಿಗಳು 4 ಕೋಶಾಧಿಕಾರಿಗಳ ಜೊತೆ ಕೆಲಸ ಮಾಡಿದ್ರು ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿದ್ರು ಒಂದು ಸಣ್ಣ ಅನುಭವ ತುಂಬ ಸಣ್ಣವ ನಾನು ನಿಮ್ಮೆಲ್ಲ ಸಹಕಾರವನ್ನು ಬೇಡ್ತೇನೆ ಈಗ ಶ್ರೀ ಗಣೇಶ ಸಮಿತಿ ರಿಜಿಸ್ಟರ್ ವೇದಿಕೆ ಕೊಟ್ಟ ವಾರ್ಷಿಕ ಮಹಾಸಭೆಗೆ ಬೈದಿಲ್ಲ ಇದಕ್ಕೆ ಈ ಸತತ ಅಧ್ಯಕ್ಷ ಗೌರವಾಧ್ಯಕ್ಷ ವಹಿಸಿದ ಶ್ರೀಯುತ ರಾಮನ್ ಶೆಟ್ಟಿ ಮುಂಬೈ ಬೇರೆ ಧನ್ಯವಾದ ಅರ್ಪಿಸುವುದಿಲ್ಲ ಜೊತೆಗೆ ಅಧ್ಯಕ್ಷ ವಹಿಸಿದ ಶ್ರೀಯುತ ನಾರಾಯಣ ಕುಂಬಲ ಬೇರೆ ಧನ್ಯವಾದ ಅರ್ಪಿಸುವುದಿಲ್ಲ ಕಾರ್ಯದರ್ಶಿಯಾದ ಶ್ರೀಯುತ ಅಮಿತ್ ಸಂಕುಲಿಗೆ ಬೇರೆ ನೂತನವಾದ ಆಯ್ಕೆಯಿಂದ ರಘುವನ್ನೇ ಅಧ್ಯಕ್ಷ ನಾಯಕ ರಘುವನ್ನು ಬೇರೆ ಧನ್ಯವಾದ ಹಾಗೂ ಕಾರ್ಯದರ್ಶಿ ಆಶೀಶ್ ಬೇರೆ ಧನ್ಯವಾದ ಪತ್ತಿನ ಪೂರ್ವ ಧನ್ಯವಾದ